ಹಲೋ ನಮಸ್ತೆ ನಮಸ್ಕಾರ ಏಕೆ ಬೆದರಿಸ್ತೂಪು ನಂಚಿತ್ತಿನ ಮಾತು ಬಂದಲಿಕ್ಕೆ ಮೋಕೆಡೆದು ಕೊನತ್ತಲೆ ಬಂದುಲೆ ತುಳುನಾಡಿಡು ಒಂಜಿ ಪಾತ್ರ ಉಂಡು ಅತನ ನಮ್ಮ ಕಿನ್ನಿ ಉಪ್ಪುನಗ ಮಾತ ಕಾಮನ್ ಅದಕ್ಕೆ ಏನು ಅಂಚಿತ್ತಿನ ಓಡು ಬೊಪ್ಪನಾಡ್ದ ಡೋಲು ಗುದ್ದರೆ ಪೋ ಬಂದು ಈ ವೈಕಲ ಹತ್ತು ಜಿಡ ಅತನ ಈ ಎಕ್ಸಾಮ್ ಸರಿ ಬಂದ ಜಿಡ ಅತನ ಎಡ್ಡ ಮಾರ್ಕ್ಸ್ಗೆ ದೇತೊಂದು ಜಿಡ ಒಂಜಿ ಪಾತ್ರ ಪನ್ಪೇರು ಲೆಕ್ಚರ್ಸ್ ನಕ್ಕಲು ಅಂಚ ನಮ್ಮ ಟೀಚರ್ಸ್ ನಕ್ಕಲು ಅತನ ನಮ್ಮ ಪೇರೆಂಟ್ಸ್ ನಕ್ಕಲು ಬೊಪ್ಪನಾಡ್ದ ಡೋಲು ಗುದ್ದರೆ ಪೋ ಬಂದು ಈ ಬೊಪ್ಪನಾಡ್ದ ಡೋಲು ಪಂಡ ದಾತ ಅತನ ಬೊಪ್ಪನಾಡು ಪಂಡ ದಾತ ಪನ್ಪುನ ವಿಚಾರದೊಟ್ಟಿಗೂ ಇನಿ ನಿಖಲ್ನ ಎದುರು ಬೈದ ಬಲೆ ಈ ಬೊಪ್ಪನಾಡ್ದ ಡೋಲ್ದ ಬಗ್ಗೆ ಒಂಜಾತ್ ತೆರಿಯೋನುಗ ಮೂಲಿಕಾಪರಶೃಂಗಾನಾಂ ಶಾಂಭವೀಂ ತಟವಾಸಿನೀಂ ಬಪ್ಪನಾಡು ಶ್ರೀಯಂ ವಂದೇ ಶ್ರೀ ದುರ್ಗಾಪರಮೇಶ್ವರೀಂ. ಬಪ್ಪನಾಡು ದುರ್ಗಾಪರಮೇಶ್ವರಿ ಅಮ್ಮನ ಮಸ್ತ್ ವಿಶೇಷವಾದ ಸನ್ನಿಧಾನ. ಈ ಸನ್ನಿಧಾನಡ್ ದೇವರಿಗೆ ನಾನಾ ರೀತಿಯಂಚಿನ ಪ್ರಸಿದ್ಧಿ ಪಡಿಂಚಿನ ವಿಚಾರಂಕುಲು ಮಾತ ಉಂಡು. ಐಟ್ ನಮ್ಮ ಸನ್ನಿಧಾನ ಡಿಪ್ಪಿನ ಬಪ್ಪನಾಡು ಡೋಲು ಪನ್ಪಿಂಚಿನ ಮಸ್ತ್ ಮಾನ್ಯತೆಯನ್ನು ಪಡೆದುಂಡು. ಈ ಜಾತ್ರಾ ಮಹೋತ್ಸವದ ಪರ್ವಕಾಲದ ಮಾತ ಒಂದು ವರ್ಗದ ಕುಲ್ ಬತ್ತದು ವಿಶೇಷವಾದ ಆ ಡೋಲದ ಸೇವೆಯನ್ನು ಮಲ್ಪೇರು. ಆ ಡೋಲ್ದ ಶಬ್ದ ದೇವರಿಗೆ ಮಸ್ತ್ ಪ್ರೀತಿಕರವಾಯಿತುಂಡು. ಆ ಪ್ರೀತಿಕರವಾಯಿನ ಸೇವೆದ ನೆನಪುಗೋಸ್ಕರವಾದ ಪ್ರತಿಯೊಂದು ಭಕ್ತಾದೆಲ್ಲ ಸಮಸ್ತ ರೀತಿಯಂಚಿನ ಬಾಧೆಂಕುಲು ಮಾತ ನಿವಾರಣೆ ಆವಡು ಆಕಲಿಗೆ ನಿರಂತರವಾದ ಶುಭ ಆವಡು ಪನ್ಪಿಂಚಿನ ಉದ್ದೇಶವಾದ ಪೂರ್ವತವಾದ ದೇವಸ್ಥಾನದ ಬೃಹತ್ ಅನಿಸಿನ ಒಂದು ಡೋಲು ನಮ್ಮ ನಿರ್ಮಾಣ ಮಾಡ್ತಿದ್ದ. ಈ ಬಪ್ಪನಾಡು ಡೋಲುಗ ಮಸ್ತ್ ಪ್ರಮುಖವಾದ ಭಕ್ತಾದೆಲೆಗೆ ಪ್ರತಿಯೊಂದು ಭಕ್ತಾದೆಲೆಗ್ಲ ಬೊಟ್ಟವರೆಗೆ ಆ ಶಬ್ದಕ್ಕೆ ಏನೊಂದು ಅಕನ ಸಮಸ್ತ ರೀತಿಯ ಬಾಧೆ ದೋಷ ಮಾತ ನಿವಾರಣೆಗೋಸ್ಕರವಾದ ವಿಶೇಷವಾದ ದೇವರನ್ನ ಅನುಗ್ರಹ ಸಿದ್ಧಿಗೆ ಅವರಿಗೋಸ್ಕರವಾದ ಒಂದು ಸೇವೆನೇ ನಮ್ಮ ನಿರ್ಮಾಣ ಮಲ್ತದ ಅಂಚಾದ ದೇವಸ್ಥಾನದ ವತಿ ಹಿಡ್ದು ಐಕ್ ಬೋಡಿ ತಿಂಚಿನ ಭಕ್ತಾದೆಲೆಗೆ ಒಂದು ಅವಕಾಶ ಕೊಡ್ದು ಮೂಜಿ ಅಥವಾ ಐನು ಬಾರಿ ಈ ಡೋಲನ್ನು ಬೊಟ್ಟೊಂದು ಐತ ಶಬ್ದದವರ ಮಾತಾ ರೀತಿ ಅಂಚಿನ ದುರಿತಂಕುಲು ಮಾತ ನಿವಾರಣೆ ಆಪುಂಡು ಪನ್ಪಿನ ಉದ್ದೇಶವಾದ ನಮ್ಮ ಆ ಬಪ್ಪನಾಡು ಡೋಲು ಪಂದು ಪ್ರಸಿದ್ಧಿ ಅಂಚಿನ ಪಡೆದಿದೆ. ಈ ದೇವಿಗೆ ಈ ಡೋಲು ಅಂದರೆ ಭಾಳ ವಿಶೇಷ. ಆದ್ದರಿಂದ ಇಲ್ಲಿ ಒಂದು ಅಂದರೆ ಆ ಇದಕ್ಕೆ ಇದು ಉಂಟು 9 ಮಾಗಣಿಯಲ್ಲಿ ಎಷ್ಟು ಆ ಕೊರಗರ ಜಾತಿಯವರು ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಂದೊಂದು ಡೋಲು ಇರ್ತದೆ. ಆ ಡೋಲನ್ನು ಹಿಡ್ಕೊಂಡು ಜಾತ್ರೆಯ ದಿವಸ ರಾತ್ರಿ ರಥೋತ್ಸವದ ದಿವಸ ಅವರವರ ಮನೆಯಿಂದ ಆ ಡೋಲು ಬಡಿದುಕೊಂಡು ಅವರವರ ಮನೆಯಿಂದ ಇಲ್ಲಿ ಬರಬೇಕು. ಇಲ್ಲಿ ಬಂದು ಈ ಗದ್ದೆಯಲ್ಲಿ ಅವರು ಕುಣಿಬೇಕು ಬೆಳಿಗ್ಗಿನವರೆಗೆ, ಉತ್ಸವ ಮುಗಿಯುವವರೆಗೆ. ಇಲ್ಲಿ ಡೋಲು ಅಂದರೆ ಭಾಳ ವಿಶೇಷ. ಯಾವ ಒಂದು ಹರಿಕೆ ಕೂಡ ಕೆಲವರು ಹರಿಕೆ ಕೂಡ ಹೇಳ್ತಾರೆ. ಕೆಲವರಿಗೆ ಇದು ಭಯ ಉಂಟು, ಹೆದರಿಕೆ ಆಗ್ತದೆ, ಇಂಥದ್ದೆಲ್ಲ ಇರುವಾಗ ಇಲ್ಲಿ ಸೇವೆ ಮಾಡಿದರೆ ಆ ಭಯ ಭಕ್ತಿಗಳು ಎಲ್ಲ ಬಿಟ್ಟು ಹೋಗ್ತದೆ ಅಂಥೇಳಿ ಅದಕ್ಕೆ ಇಲ್ಲಿ ಒಂದು ಡೋಲನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಉತ್ಸವ ಮುಗಿದ ನಂತರ ಈ ಕೊರಗರೆಲ್ಲ ಅವರವರ ಸಂಭಾವನೆ ದೇವಸ್ಥಾನದಿಂದ ಸಂಭಾವನೆ ಪಡ್ಕೊಂಡು ಅವರವರ ಮನೆಗೆ ಹೋಗ್ತಾರೆ. ಈ ಶಾಲೆಯಲ್ಲಿ ಇವತ್ತಿಗೂ ಉಂಟದು, ಪಠ್ಯಪುಸ್ತಕದಲ್ಲಿ ಎಲ್ಲ ಇರ್ತದೆ. ಮಾಸ್ಟ್ರುಗಳು ಹೇಳ್ತಾರೆ, ಈ ಹುಡುಗರು ಸರಿಯಾಗಿ ಕಲಿಯದಿದ್ದರೆ ನೀನು ಪ್ರಯೋಜನ ಅಲ್ವಾ, ನೀನು ವರ್ಷ ನೀನು ಫೈಲೇ ಆಗ್ತಿ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಹೋಗು ನೀನು ಬಪ್ಪನಾಡಿಗೆ ಹೋಗಿ ಡೋಲ್ಗುದ್ದು ಅಂತ ಹೇಳ್ತಾರೆ ಮಾಸ್ಟ್ರನವರು. ಹೌದಾ? ಅಷ್ಟೇ. ಅದಕ್ಕೋಸ್ಕರ ಅದೊಂದು ಗಾದೆ. ಅಂದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀನು ಅದಕ್ಕೆ ಫಿಟ್ಟು ಹೋಗು ಡೋಲ್ಗುದ್ದು, ಹೌದು ಅದನ್ನಾದರೂ ಮಾಡಿ ನಿನಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಹೇಳ್ತಾರೆ.